ದೇಶ ವಿದೇಶಗಳಲ್ಲಿ ವಿವಿಧ ಕೋರ್ಸ್ಗಳನ್ನು ಪರಿಚಯಿಸಿರುವ ಫ್ಲೆಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಸಂಸ್ಥೆಯು ಇದೀಗ ಮಂಗಳೂರಿನಲ್ಲೂ ಕೂಡ ತನ್ನ ಶಾಖೆಯನ್ನು ಆರಂಭಿಸಿದೆ. ಹೌದು, ಮಂಗಳೂರಿನ PVS ಬಳಿ ಇರುವ PVS ಸದನದಲ್ಲಿ ಸಂಸ್ಥೆಯ ನೂತನ ಶಾಖೆ ಆರಂಭಗೊಂಡಿದೆ. ಸಂಸ್ಥೆಯ ನೂತನ ಶಾಖೆಯನ್ನ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರಾದ MR ವಾಸುದೇವ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಫ್ಲೆಡ್ಜ್ ಇನ್ಸ್ಟಿಟ್ಯೂಷನ್ ಆಫ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಎಂಬ ಸಂಸ್ಥೆ ಉದ್ಘಾಟನೆಗೊಂಡಿರುವುದು ಸಂತಸದ ವಿಚಾರ ಎಂದ ಅವರು, ಏರ್ಪೋರ್ಟ್ಗಳಲ್ಲಿ ಆಗಬೇಕಾದ ಅಭಿವೃದ್ಧಿ ಮತ್ತು ಸಮಸ್ಯೆಗಳನ್ನು ವಿವರಿಸಿದರು. Even though we have more than 120 airports, more than 460 airports which are not functioning but runways are available, but the government has taken up every year they will be making another 40 airports available. During the process they are also privatizing many of the airports, and Mangalore is one of the airports which is already now privatized, which is now as per the tender process it has gone to Adani Group. We are seeing so much of development which is happening in the aviation field. That two airports which were not at all in the front earlier, now these airports are really. ಆನಂತರ ಫ್ಲೆಡ್ಜ್ ಸಂಸ್ಥೆಯ ಸ್ಥಳೀಯ ನಿರ್ದೇಶಕ ಸತೀಶ್ ಕುಮಾರ್ PP ಅವರು ಮಾತನಾಡಿ, ಫ್ಲೆಡ್ಜ್ ಇನ್ಸ್ಟಿಟ್ಯೂಷನ್ 5 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಆರಂಭಗೊಂಡಿತ್ತು. ಒಟ್ಟು 23 ಶಾಖೆಗಳಿದ್ದು 21 ಭಾರತದಲ್ಲಿ ಮತ್ತು 1 ದುಬೈಯಲ್ಲಿ ಹಾಗೂ ಮಸ್ಕತ್ನಲ್ಲಿ ಕಾರ್ಯಾಚರಿಸುತ್ತಿದ್ದು, ಇದೀಗ ಮಂಗಳೂರಿನಲ್ಲಿ ನೂತನ ಶಾಖೆಯನ್ನ ಆರಂಭಿಸಲಾಗಿದೆ. ಕ್ಯಾಬಿನ್ ಕ್ರೂ, ಏರ್ ಹೋಸ್ಟರ್ಸ್, ಏರ್ಪೋರ್ಟ್ ಗ್ರೌಂಡ್ ಆಪರೇಷನ್ಸ್, ಏವಿಯೇಷನ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಕಲ್ಪಿಸಿಕೊಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. Fledge Aviation started around 5 years back in Bangalore, and it has been started by one Mr. Bishwajit and Piali. Last 5 years it has grown phenomenally. Now it has become one of the leading aviation institute in India, I can say that. Now it's called Fledge Speedjet Aviation and Hospitality, having 21 branches across India and 2 branches in abroad. To skill development and employability creatability, and that institutes extremely do well. And aviation industry and hospital industry. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಫ್ಲೆಡ್ಜ್ ಸಂಸ್ಥೆಯ ನಿರ್ದೇಶಕರಾದ ಸಚಿನ್ C. ಆಯೂರ್, ಮಾರ್ಕೆಟಿಂಗ್ ವಿಭಾಗದ ನಿರ್ದೇಶಕರಾದ ರೋಹನ್ ದಾಸ್, ಮುರಳಿರಾಜ್ ಉಚ್ಚಿಲ್, ಹ್ಯಾರಿಸ್ ಇಬ್ರಾಹಿಂ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, V4 News 24/7 ಮಂಗಳೂರು.